ಟೀಮ್ ಈಶ್ವರ ಮಲ್ಪೆ ಇವರ ವತಿಯಿಂದ ಉಚಿತ ಕಿವಿಯ ಶ್ರವಣ ತಪಾಸಣೆ ಮತ್ತು ಶ್ರವಣ ಯಂತ್ರಕ್ಕೆ ಸಹಾಯಧನ ಕಾರ್ಯಕ್ರಮ ವಿತರಣೆ ಬಾರ್ಕೂರು ಶ್ರೀ ಪಟ್ಟಾಭಿರಾಮಚಂದ್ರ ದೇವಸ್ಥಾನದಲ್ಲಿ ನಡೆಯಿತು. ಬಾರ್ಕೂರು ರೋಟರಿ ಅಧ್ಯಕ್ಷೆ ಕಿಶೋರಿ ಸಚೀಂದ್ರ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಂಕಿತಾ ಕಲ್ಮಾಡಿಯವರು ಮಾತನಾಡಿ, ಮನುಷ್ಯರ ಪಂಚೇಂದ್ರಿಯಗಳಲ್ಲಿ ಕಣ್ಣುಗಳಂತೆ ಕಿವಿಗಳು ಕೂಡ ಅತಿ ಪ್ರಾಮುಖ್ಯ ಅಂಗವಾಗಿದ್ದು, ಕಾಲಕಾಲಕ್ಕೆ ಅದರ ಪರಿಶೀಲನೆ ಮಾಡಿಕೊಳ್ಳಬೇಕು. ಉಚಿತವಾಗಿ ನೀಡುವ ನಮ್ಮ ಕಾರ್ಯಕ್ರಮಗಳ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದು ಹೇಳಿದರು. ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಒಳ್ಳೆಯದೇ ಅಂತ. ಸ್ಟಾರ್ಟಿಂಗ್ ಅಲ್ಲಿ ನಾನು ಕ್ಲಿನಿಕಲ್ಲಿ ಪೇಷಂಟ್ಸ್ ಬಂದಾಗ ಹೇಳ್ತಿದ್ರು, ಮಷಿನ್ ಈಗ ಸ್ಟಾರ್ಟ್ ಆಗೋದು ಹಿಯರಿಂಗ್ ಏಡ್ಸ್ ರೆಕಮೆಂಡ್ ಮಾಡಬೇಕಂದ್ರೆ 21,000-30,000 ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೆ ಅದು ತಗೊಳ್ಳಿಕ್ಕೆ ಅಷ್ಟೊಂದು ಆಗಲ್ಲ, ತುಂಬ ಕಷ್ಟ ಇರುತ್ತೆ, ಸಾಮಾನ್ಯ ಜನರಿಗೆ ತಗೊಳ್ಳಿಕ್ಕೆ ಆಗಲ್ಲ. ಸೊ ಅದಕ್ಕೆ ಇವ್ರ ಜೊತೆ ಸೇರಿದಾಗ ಹೇಳಿದ್ರು, ಸ್ವಲ್ಪ ಆದರೂ ನಾವು ಧನ ಸಹಾಯ ಮಾಡ್ತೀವಿ, ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟು ಜನಕ್ಕೆ ಮಾಡುವ ಅಂತ. ಯಾಕಂದರೆ ಕಿವಿಯಲ್ಲಿ ಪ್ರಾಬ್ಲಮ್ ಬರೋದು ಸಹಜ, ಬಟ್ ಅದರಲ್ಲಿ ಸೊಲ್ಯೂಷನ್ ಏನಿದೆ ಅಂತ ತುಂಬ ಜನರಿಗೆ ಇನ್ಫಾರ್ಮೇಷನ್ ಇರಲ್ಲ. ಕೆಲವರಿಗೆ ಕಿವಿಯಿಂದ ಶಬ್ದ ಬರೋದಿರುತ್ತೆ, ಅದೆಲ್ಲ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಚಕ್ಕರ್ ಬರೋದು ಪ್ರಾಬ್ಲಮ್, ವರ್ಟಿಗೋ ಅಂತ ಹೇಳ್ತೇವೆ, ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಎಣಿಸ್ಕೊಳ್ತೇವೆ, ಇದು ನಾರ್ಮಲ್ ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ. ಕೆಲವರು BP ಅಂತ ಎಣಿಸ್ಕೊಳ್ತಾರೆ, ಶುಗರ್ ಅಂತ ಎಣಿಸ್ಕೊಳ್ತಾರೆ. ಹಿಯರಿಂಗ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ಯಾರಿಗೂ ಗೊತ್ತಿರಲ್ಲ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಗೊತ್ತು ಆಗೋದಿಲ್ಲ. ನರ ವೀಕ್ನೆಸ್ ಆಗೋ ಇದು ಸ್ಟಾರ್ಟ್ ಆಗೋದು ಆ್ಯಕ್ಚುಲಿ ಕಿವಿಯಿಂದನೇ ಗೊತ್ತಾಗುತ್ತೆ ಕಿ ಹಿಯರಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, ಅದರಿಂದ ನರ ಸಹ ಎಫೆಕ್ಟ್ ಆಗ್ತಿದೆ ಅಂತ. ಕೆಲವರಿಗೆ ಸ್ಪೆಷಲಿ ಒಂದು ಕಿವಿಯಲ್ಲಿ ಪ್ರಾಬ್ಲಮ್ ಇರುತ್ತೆ, ಒಂದು ಕಿವಿ ನಾರ್ಮಲ್ ಇರುತ್ತೆ. ಸಡನ್ ಯಾವತ್ತೋ ಸಣ್ಣದಿರುವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ, ಒಂದು ಕಿವಿ ನಾರ್ಮಲ್ ಇದೆ ಅಂತ ಹೀಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಒಂದು ಪರ್ಟಿಕ್ಯುಲರ್ ಏಜಲ್ಲಿ ಬಂದಾಗ ಏನಾಗುತ್ತೆ ಅಂದರೆ, ಅದು ಇನ್ನೊಂದು ಕಿವಿಗೂ ನಾರ್ಮಲ್ ಇದ್ದ ಕಿವಿಗೂ ಎಲ್ಲ ಸೌಂಡ್ಸ್ ಹೋಗಿ ಪ್ರೆಷರ್ ಬಿದ್ದ ಕಾರಣ ಅದು ಕೆಳಗಡೆ ಹೋಗ್ತಾ ಇರುತ್ತೆ. ಸೊ ಇದಕ್ಕೆಲ್ಲ ಸೊಲ್ಯೂಷನ್ಸ್ ಹಿಯರಿಂಗ್ ಏಡ್ ಇದೆ ಅಂತ ತುಂಬ ಜನರಿಗೆ ಮಾಹಿತಿ ಇಲ್ಲ. ಆ್ಯಂಡ್ ಕಿವಿಯಿಂದ ಶಬ್ದ ಬರೋದು ಅದೆಲ್ಲ ಸಹಜ, ಬಟ್ ಕಿವಿ ಒಳಗಡೆ ಡಿಸ್ಚಾರ್ಜ್, ಕಿವಿ ಒಳಗಡೆಯಿಂದ ನೀರು ಬರೋದು ಒಂದು ಪ್ರಾಬ್ಲಮ್ ಬರುತ್ತೆ. ಕಿವಿ ತಮಟೆಯಲ್ಲಿ ತೂತಾಗುವುದು ಅಥವಾ ಇನ್ಫೆಕ್ಷನ್ ಆಗೋದು, ಇದಕ್ಕೆಲ್ಲ ಸೊಲ್ಯೂಷನ್ಸ್ ನಾವು ಮೆಡಿಸಿನ್ಸ್ ಅಥವಾ ಸರ್ಜರಿ ರೆಕಮೆಂಡ್ ಮಾಡ್ತೀವಿ. ಬಟ್ ನರದ ಪ್ರಾಬ್ಲಮ್ ರಿಲೇಟೆಡ್ ಇದ್ದರೆ ಹಿಯರಿಂಗ್. ರೋಟರಾಕ್ಟ್ ಅಧ್ಯಕ್ಷ ಆಶೀಶ್ ಅಂತ್ರಾತೆ, ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜೇಶ್ ಗಾಣಿಗ ಅಚ್ಲಾಟಿ, ಮಾಜಿ ಅಧ್ಯಕ್ಷ ಪ್ರಭಾಕರಾಚಾರ್ಯ, ಈಶ್ವರ್ ಮಲ್ಪೆ, ಟೀಮ್ನ ಕಾರ್ಯಕ್ರಮ ಸಂಯೋಜಕ ಲವ ಪಂಗೇರ ಉಪಸ್ಥಿತರಿದ್ದರು. ಬಾರ್ಕೂರು ರೋಟರಿ ಕ್ಲಬ್, ರೋಟರಾಕ್ಟ್ ಕ್ಲಬ್, ಬ್ರಹ್ಮಾವರ ತಾಲೂಕು ಪತ್ರಕರ್ತರ ಸಂಘದ ಸಹಭಾಗಿತ್ವದಲ್ಲಿ ಈ ಶಿಬಿರವು ನಡೆಯಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.